ಮಂಗಳೂರು ಮಹಾನಗರ ಪಾಲಿಕೆಯ 2021-22ನೇ ಸಾಲಿನ ಬಜೆಟ್ ಮಂಡನೆಯಾಗಿದೆ. ಮಂಗಳೂರಿನ ಜನತೆ ಆರ್ಥಿಕ ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಈ ಬಜೆಟ್ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಂತ ಪಾಲಿಕೆ ವಿಪಕ್ಷ ನಾಯಕ ಅಬ್ದುಲ್ ರವೂಫ್ ಅಸಮಾಧಾನ ವ್ಯಕ್ತಪಡಿಸಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜನಪರ ಬಜೆಟ್ ಅನ್ನು ನೀಡುವಲ್ಲಿ ಬಿಜೆಪಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಆಸ್ತಿ ತೆರಿಗೆ, ನೀರಿನ ದರ, ಘನತ್ಯಾಜ್ಯ ಸೆಸ್ಗಳ ತೆರಿಗೆ ಸೇರಿದಂತೆ ಟ್ರೇಡ್ ಲೈಸೆನ್ಸ್ ತೆರಿಗೆ ಹೆಚ್ಚಳ ಮಾಡಿದ್ದಾರೆ. ಕೋವಿಡ್-19 ಮಹಾಮಾರಿಯ ನಡುವೆ ಜನಸಾಮಾನ್ಯರಿಗೆ ಈ ಬಜೆಟ್ ಆಘಾತವನ್ನ ನೀಡಿದೆ. ಲಾಕ್ಡೌನ್ ಅವಧಿಯ 3 ತಿಂಗಳ ನೀರಿನ ಬಿಲ್ ಅನ್ನು ಮನ್ನಾ ಮಾಡುವಂತೆ ವಿಪಕ್ಷ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತವನ್ನ ಮನವಿ ಮಾಡಿತ್ತು. ಅದು ಮಾಡಿಲ್ಲ. ಬದಲಿಗೆ ಹಿಂದೆ 65 ರೂಪಾಯಿಗಳಿಗೆ ಸಿಗುತ್ತಿದ್ದ ಗರಿಷ್ಠ 24,000 ಲೀಟರ್ ನೀರಿನ ಪ್ರಮಾಣ ಕಡಿತಗೊಳಿಸಿ ಆಡಳಿತಾಧಿಕಾರಿ ಅವಧಿಯಲ್ಲಿ 8,000 ಲೀಟರ್ಗೆ ಇಳಿಕೆ ಮಾಡಲಾಗಿತ್ತು. ಮಂಗಳೂರು ಪಾಲಿಕೆಯ ಆಡಳಿತ ಆ ಪ್ರಮಾಣವನ್ನು 10,000 ಲೀಟರ್ಗೆ ಏರಿಕೆ ಮಾಡಿತ್ತು. ಆದರೆ ಅದನ್ನು ಇನ್ನೂ ಅನುಷ್ಠಾನ ಮಾಡದೆ ಜನರನ್ನ ಸತಾಯಿಸಲಾಗ್ತಾ ಇದೆ. ಕುಟೀರ ಭಾಗ್ಯ ಯೋಜನೆಯಡಿ ಮನೆ ದುರಸ್ತಿಗಾಗಿ ಈಗಾಗಲೇ 25,000 ರೂಪಾಯಿಗಳನ್ನು ನೀಡಲಾಗ್ತಾ ಇದೆ. ಆದರೆ ಬಜೆಟ್ನಲ್ಲಿ 20,000 ರೂಪಾಯಿಗಳಿದ್ದ ಮನೆ ದುರಸ್ತಿ ಅನುದಾನವನ್ನು 25,000 ರೂಪಾಯಿ ಮಾಡುವುದಾಗಿ ಹೇಳುವ ಮೂಲಕ ಮಂಗಳೂರು ಪಾಲಿಕೆ ಆಡಳಿತ ತಪ್ಪು ಮಾಹಿತಿಯನ್ನ ನೀಡಿದೆ ಎಂದು ಅಬ್ದುಲ್ ರವೂಫ್ ಹೇಳಿದರು. ಒಂದು ಜನಪರ ಬಜೆಟ್ ಅನ್ನು ನೀಡುವಲ್ಲಿ ಬಿಜೆಪಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಆಸ್ತಿ ತೆರಿಗೆ ಜಾಸ್ತಿ ಮಾಡಿದ್ದಾರೆ, ನೀರಿನ ದರ ಜಾಸ್ತಿ ಮಾಡಿದ್ದಾರೆ, ಘನತ್ಯಾಜ್ಯದ ಸಸ್ಯಗಳ ತೆರಿಗೆ ಜಾಸ್ತಿ ಮಾಡಿದ್ದಾರೆ, ಟ್ರೇಡ್ ಲೈಸೆನ್ಸ್ ತೆರಿಗೆ ಜಾಸ್ತಿ ಮಾಡಿದ್ದಾರೆ. ಈ 3 ತಿಂಗಳ ಬಿಲ್ಲನ್ನು ಕಮ್ಮಿಯಲ್ಲಿ ಆದರೂ ಸಹ ನೀವು ಇದನ್ನು ಮನ್ನಾ ಮಾಡಬೇಕು ಅಂತೇಳಿ ನಾವು ಅವರಿಗೆ ಮನವಿಯನ್ನು ಮಾಡಿದ್ವಿ. ಅದಕ್ಕೆ ಆಯಿತು ಅಂತ ಹೇಳಿದ್ರೆ ಅದನ್ನು ಸಹ ಮಾಡಲಿಲ್ಲ. ಅದರ ನಂತರ ನೀರಿನ ದರ ಜಾಸ್ತಿ ಮಾಡಿದರು. ನಾವು ಇರುವಾಗ ನಮ್ಮ ಆಡಳಿತಾವಧಿಯಲ್ಲಿ 24,000 ಲೀಟರ್ಗೆ 65 ರೂಪಾಯಿಯಲ್ಲಿ ಮಿನಿಮಮ್ ಒಂದು ಮನೆಗೆ ಒಂದು ತಿಂಗಳಿಗೆ 24,000 ಲೀಟರ್ ನೀರು ಕೊಟ್ಟು 65 ರೂಪಾಯಿ ಬಿಲ್ ಆಗ್ತಿದ್ವಿ ಮಿನಿಮಮ್. ಅದನ್ನು ಕಮ್ಮಿ ಮಾಡಿ 8,000 ಮಾಡಿದ್ರು. ಅದರಲ್ಲಿ ನಾವು ಗಲಾಟೆ ಮಾಡಿದ್ದೇವೆ ಕೌನ್ಸಿಲ್ನಲ್ಲಿ. ಅದಕ್ಕೆ 2,000 ಜಾಸ್ತಿ ಮಾಡಿ 10,000ಕ್ಕೆ 60 ರೂಪಾಯಿ ಅಂತ ಮಾಡಿದ್ರು. ಈ 10,000ರಲ್ಲಿ 24,000. ಇದೇ ವೇಳೆ ಮಾತನಾಡಿದ ಪಾಲಿಕೆಯ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಅವರು, ಸ್ಥಳೀಯಾಡಳಿತ ಸಂಸ್ಥೆಗಳು ಜನರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಜನಪರ ಸಂಸ್ಥೆಗಳಿಗೆ ಕಾರ್ಯನಿರ್ವಹಿಸಬೇಕು. ಸ್ವಾವಲಂಬಿಯಾಗಿದ್ದುಕೊಂಡು ಆದಾಯ ಕ್ರೋಢೀಕರಣದ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು. ಜನರಿಗೆ ತೆರಿಗೆಯ ಭಾರ ಹೊರಿಸಿ ಆದಾಯ ಸಂಗ್ರಹ ಮಾಡಲು ಮಂಗಳೂರು ಪಾಲಿಕೆ ವ್ಯಾಪಾರ ಸಂಸ್ಥೆ ಅಲ್ಲ ಎಂದು ಹೇಳಿದರು. ಇದರಲ್ಲಿ ಪ್ರಮುಖವಾಗಿ ಸ್ಥಳೀಯ ಆಡಳಿತ ಸಂಸ್ಥೆ ಯಾವುದೇ ಇರಬಹುದು, ನಮ್ಮ ಕರ್ತವ್ಯ ಏನೆಂದರೆ ಸಾರ್ವಜನಿಕರಿಗೆ ಹೆಚ್ಚಿನ ತೆರಿಗೆ ಹಾಕದೆ ಸಾರ್ವಜನಿಕ ಮೂಲಭೂತ ಸೌಕರ್ಯ ಕೊಡುವಂಥದ್ದು ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯ. ಅದರಲ್ಲಿ ಪ್ರಮುಖವಾಗಿ ನಾವು ಪ್ರಥಮವಾಗಿ ನಾವು ಸ್ವಾವಲಂಬಿಗಳಾಗಬೇಕು. ಸ್ವಾವಲಂಬಿಗಳಂತ ಹೇಳಿ ನಮ್ಮಲ್ಲಿ ಆದಾಯ ಹೆಚ್ಚು ಮಾಡುವಂತಹ, ಆದಾಯ ಕ್ರೋಢೀಕರಣ ಮಾಡುವಂತಹ ಯೋಜನೆಗಳನ್ನು ನಾವು ನಿರ್ಮಿಸಬೇಕು. ಈ ಆದಾಯ ಕ್ರೋಢೀಕರಣದಿಂದ ನಮ್ಮಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು, ಸಾರ್ವಜನಿಕ ಮೂಲಭೂತ ಸೌಕರ್ಯ ಕೊಡಬಹುದು. ಅದಕ್ಕೆ ಪೂರಕವಾಗಿ ಯಾವುದೇ ತೆರಿಗೆಯನ್ನು ಹೆಚ್ಚಳ ಮಾಡಬಾರದು. ಮಂಗಳೂರು ಪಾಲಿಕೆಯ ಹಿರಿಯ ಸದಸ್ಯ ಲ್ಯಾನ್ಸಿಲಾಟ್ ಪಿಂಟು ಅವರು ಮಾತನಾಡಿ, ಪಾಲಿಕೆ ವ್ಯಾಪ್ತಿಯಲ್ಲಿ ನೀರು ಪೂರೈಕೆ ಹಾಗೂ ದರದಲ್ಲಿನ ಸಮಸ್ಯೆ ಕುರಿತು ನೀರಿನ ಅದಾಲತ್ಗಳನ್ನು ಹಿಂದೆಯೂ ನಡೆಸಿ ಸಾವಿರಾರು ಅರ್ಜಿಗಳನ್ನು ಪೂರೈಸಲಾಗ್ತಾಯಿತ್ತು. ಕಳೆದ 1 ವರ್ಷದಲ್ಲಿ 2 ಬಾರಿ ನೀರಿನ ಅದಾಲತ್ ನಡೆಸಿ ಸಾಕಷ್ಟು ಅರ್ಜಿಗಳನ್ನು ಇತ್ಯರ್ಥಪಡಿಸಲಾಗಿದೆ. ಆದರೆ ಈ ನಡುವೆ ಹಲವು ಅರ್ಜಿಗಳು ಇನ್ನೂ ಇತ್ಯರ್ಥಕ್ಕೆ ಬಾಕಿ ಇರುವಾಗಲೇ ಕಳೆದ ಕೆಲ ದಿನಗಳಿಂದ ಮನೆಗಳ ನೀರಿನ ಸಂಪರ್ಕವನ್ನು ಕಡಿತಗೊಳಿಸುತ್ತಿರುವುದು ಬೇಸರದ ಸಂಗತಿ ಎಂದು ಹೇಳಿದರು. 5 ದಿನದಲ್ಲಿ 2 ಅದಾಲತ್ ಮಾಡಿದ್ದಾರೆ. ಇವತ್ತು ಏನಾಗಿದೆ ಅಂದ್ರೆ ಒಂದು 15 ದಿವಸದಿಂದ ಎಲ್ಲಾ ನೀರಿನ ಜೋಡಣೆಯನ್ನು ಕಟ್ ಮಾಡ್ತಾ ಇದ್ದಾರೆ. ಭಾರಿ ಬೇಸರ ಸಂಗತಿ. ಯಾಕೆಂದ್ರೆ ಒಂದು ವೇಳೆ ಕೋರ್ಟ್ನಲ್ಲಿ ಅದಾಲತ್ನಲ್ಲಿ ಅರ್ಜಿಗಳು ಇರುವಾಗ ಇತ್ಯರ್ಥವಾಗದಿರೋ ಟೈಮ್ನಲ್ಲಿ ಹೋಗಿ ನೀರಿನ ಕಡಿತ ಮಾಡೋದು ಭಾರಿ ಬೇಸರ ಸಂಗತಿ. ನಾನು ಇದರಲ್ಲಿ ಪತ್ರಿಕಾ ಮುಖಾಂತರ ಕೇಳ್ತೇನೆ, ಆ ಅರ್ಜಿಗಳನ್ನು ಪರಿಶೀಲಿಸಿ ಇತ್ಯರ್ಥಪಡಿಸಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ಭಾಸ್ಕರ್ ಕೆ, ಪ್ರವೀಣ್ ಚಂದ್ರಾಳ್ವ, ವಿನಯ್ ರಾಜ್, ಅನಿಲ್ ಕುಮಾರ್, ಅಬ್ದುಲ್ ಲತೀಫ್, ಕೇಶವ್ ಮರೋಳಿ, ಅಶ್ರಫ್, ನವೀನ್ ಡಿಸೋಜಾ ಉಪಸ್ಥಿತರಿದ್ದರು.
ಶರಸಾಲ್ಯಾನ್ ವಿ4 ನ್ಯೂಸ್ ಮಂಗಳೂರು.